ಐ ಬಾರಿ ಅಪರೂಪ ಮಾರ್ರೆ ಬರ್ರೆ ಈಗ ಲೈವ್ಗೂ ಬಾರಿ ಬೇಗ ಬರ್ತಾರೆ ಕಾತೊಂದಿತ್ತಾರ ಅಂದೆ ഞാൻ പാത്തിരുന്നൊക്കെ ഉണ്ടാ പാത്തിരുന്നൊക്കെ ഉണ്ടാ ഹായ് ഞാൻ പാത്തിരുന്നൊക്കെ ഏനുന്നുണ്ടാ പാത്തിരുന്നൊക്കെ ഏറുന്നുണ്ടാ വാಯ್ಸ್ ಬರುന്നുಂಡಾ ಏರಾಣ ಆಪಲ್ನೇ ಹಾಯ್ ಹಾಯ್ ಜಗದೀಶ್ ಜಗ್ಗು ಫಿಶಿಂಗ್ ಮಲ್ಪಲ್ಲೇರು ಅರೆ ಕನೆಕ್ಟ್ ಆಲೇವೆ ಚಾನಲ್ ಉಂಡು ಓಕೆ ಅಂದು ಮಾಮಿ ಕೇನೊಂದುಂಡು ಲೈಕ್ ಕೊರಿಯಾರಾ ಜಗ್ಗು ಇದು ಲೈಕ್ ಕೊರಿಯಾರಾ ಓಕೆ ಓಕೆ ರೆಡ್ ಲೈಕ್ ಬೈದನು ಮೂಜಿ ಕೊರಿನಾ ಓಕೆ ಬಕ ದಾದೆ ಗೊತ್ತುಂಡೆ ಮಿಶಿಂಗ್ ಮಲ್ಪಲೇರು ಸಪೋರ್ಟ್ ಮಲ್ಪಲೆ ಅವೇ ಜಗ್ಗು ಜಗ್ಗು ದಾದಾ ಮಮ್ಮಿ ಇರೇನಾ ಸ್ಮೈಲ್ ತುನಗನೇ ಖುಷಿ ಆಗ್ಬೋದು కష్ట ఆవాడు సుఖ ఆవాడు నమ తెలుతుంది ఇప్పుడు అదే తెలికేదాదా కాచుకోర్రండ జదే ఓకే మ్యామ్ ఈ రేంಜ పని పరించ దాది ಗೊತ್ತುಂಡೆ తెలికే కాసుకోర్రండ ఇజ్జదే తెలిపునే కావాడు పాతెర్నే కావాడు కాసుకోర్రు ఇజ్జి ಅರ್ಥ ಅಂಡೆ ಜೇಕೆ ಲೈಕ್ ಡನ್ ಥ್ಯಾಂಕ್ ಯು ಜೇಕೆ ಎಂಜೋಲರ್ ಮಾತಾ ಸೌಖ್ಯತೆ ಕೊಡರ ಜೇಂಕ್ ಕಾಸಿಜ್ಜಿ ಮಾಮಿ ಕೊರ್ಕೈ ಹೇಗದಾರು ಕಾಸ್ಕೊರ್ తెలిపోనకులు లేరు ಅವು ನಾಟಕದ ತೆಲಿಕೆ ಬನ್ಪೇರು ಕಾಸ್ಕೋರ್ ತಿಳಿಪೇರದೆ ಅವು ನಾಟಕದ ತೆಲಿಕೆ ನಮ್ಮ ಪೂರ ರಿಯಲ್ ಒರಿಜಿನಲ್ ಸ್ಮೈಲ್ ಐಕು ನಮ್ಮ ಮೋಕೆದ ಮಾಮಿಗೂ ಜಯವಾಗಲಿ ಮಂಡೇರ್ನ ನಮ್ಮ ಮುಗುಲ್ ಮಾತ ಓಲೇರು ಶೋಭಾ ವನಿತಾ ಮುಗುಲ್ ಪುರ ಕೋಡೆಪುರ ಲೈವ್ ಬತ್ತೀತಿಜಿ ಬೇಜಾರ ಒಂದಿತ್ತು ಕುಲು ಒಂದು ಏಪ ಬರ್ತಾ ಏಪ ಪಾತಿರುವೆ ನಿಕಲ್ಡ ಪಂಡದು ಬರ್ತೈತೆ ಮಸ್ತ್ ಖುಷಿ ಅವಣ್ಣು ಏರಾನ ಲೈಕೋರಂದಿನ ಕುಲು ಲೈಕೋರ್ಲೆ ಅಂಚನೆ ಸಬ್ ಮನ್ ಪಂದಿನ ಕುಲು ಎತ್ತಿನ ಸಬ್ ಮನ್ಪುಲಿ ಎನ್ನ ಚಾನಲ್ ಸಪೋರ್ಟ್ ಮನ್ಪುಲಿ ಕಾಸಿಗೆ ಎಸ್ಗೆ ಕೊರಿಯರೆ ಉಂಡಕ್ಕ ಎಸ್ ಎಸ್ ಅಂದಂದು ಎಸ್ ನಮ್ಮ ಅಕ್ಕ ಗುಡ್ ಮಾರ್ನಿಂಗ್ ನಾಗರಾಜ್ ಎಂಚೋಲಾರು ಸೌಖ್ಯನಾ ಗುಡ್ ನೈಟ್ ಎನ್ನ ಮಂಡೆ ಎನ್ನ ತರೇಟು ಉಂಡು ಮಾಮಿ ನಾಗರಾಜ್ ಬಿಜಾಲಿ ಎಂಚೋಲಾರು ಸೌಖ್ಯನಾ ಇರು ಓಕೆ ಜೆಕೆ ಲೈಕ್ ಡನ್ ಥ್ಯಾಂಕ್ ಯು ನಾಗರಾಜ್ ಪೂಜಾರಿ ಎಂಚೋಲಾರು పోయారా ఊరు నీకు పోయారా నువ్వు ఇమ్మనపూర్ ఇజ్జతి ఇరేంచపోపారు మరి ఇది రెండు మూజు తిన్నట్టు నమ్మ సూపర్ అక్క థ్యాంక్ యూ అంచెని సూపర్ అది ఇప్పులే అవే అంచెని సూపర్ అది ఇప్పులే నా స్మైల్ పత్రది ಬಾರಿ ಪೊರ್ಲಿ వండకు 32 ఉండా లెక్క వద్దుడా ఎన్న పోతుజీ మల్ల కూలి ఏంది మల్ల కూలి బొందుండదే ಈ ಸೈಡ ಅವಂತೆ ಕೊಂಗರ ಕೂಲಿ ಅವು ಎಲ್ಲಿಯಪ್ಪನಾಗ ಅಮ್ಮ ಕೂಲಿ ದೆಪ್ಪನಾಗ ಬಲ್ಲು ಕಟ್ಟದು ಬಿಡ್ಪುನ ಹೆಂಗೆ ಯಾನ್ ತಿಕ್ಕುಜಿ ದೆಪ್ಪರೆ ಬಲ್ಲು ಬಾತ ಪಾತದಿಂದ ಹೆಚ್ಚು ಬೈ ಪುನ ದೆಪ್ಪರೆಗೆ ಅವು ಮಸ್ತ್ ಬಿತ್ತಿತ್ತು ನೀನು ಜಾರಿಲ್ಲ ಎರಡು ಸಬ್ಬಾಜಿ ಎರಡು ಸಬ್ಬ ಲೈಕ್ ಕೋರ್ಲೆ ಗೊತ್ತುಂಡ ಒಳ್ಳೆ ದಾದೆ ಎಂದವು ಇಂಕ್ ಸಸ್ಪೆನ್ಸ್ ದಾದೆವು ವಿಷಯ ಬನ್ನಿ
దాదాజీకి అంచిన సస్పెన్స్ పన్పునంచిన ಏರ್ನಲ್ಲ ಕಿರೀಟ ಹಿಂಗೆಕ ಓ ಫಸ್ಟ್ ಕಿರೀಟ ಇರ್ನವೆಂದ ಅದಕ್ಕ ಮೂಜಿನ ಕಿರೀಟ ನಮ್ಮ ನಾಗರಾಜನ ರಡ್ನ ಕಿರೀಟ ನಮಕ್ ಜಗದೀಶ್ವರ ತೆರೆಗೆ ಜಗುದಾದಾಗ ದಯಗೊಂಡು ಫಸ್ಟ್ ಹೀರೆ ಬತ್ ಮಾತು ಸಪೋರ್ಟ್ ಮಾಡ್ಬಾರದೆ ಅಂಚ ಹೀರೆಗೆ ನೋಟಿಫಿಕೇಶನ್ ಏರಿಗ್ಲ ಪೂರ್ತಿ ಜಮಾ ಅದ ಹೋಗಿ ಒಂಜಿ ನರಮನಿಲ್ಲ ಬತ್ತಿ ಜೈನಿ ಕೋಡ ಇಜ್ಜಿಂಡಲ ಶೋಭಾ ಅನಿತಾ ಏ ನೋಟಿಫಿಕೇಶನ್ ಅಂದರೆ ನಾನು ಲೈವ್ಗೆ ಬರ್ತೇನೆ ಅಲ್ಲ ಪುಕ್ಕಲಪ್ಪ ಅವರೇ, ಲೈವ್ಗೆ ಬರುವಾಗ ನಿಮಗೆ ಬರ್ತದೆ ಯಾರೆಲ್ಲ ನೋಡ್ತಾರೆ ಅಂತ. ವಾಯ್ಸ್ ಇಲ್ಲ, ವಾಯ್ಸ್ ಒಂಥರ ಗಾಳಿಗೆ ಸಿಕ್ಕಾಕಿದಾಗೆ ಬರ್ತದೆ, ಕೇಳ್ತದ, ಅರ್ಥ ಆಗ್ತದಲ್ಲ ನನ್ನ ಮಾತು. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಕಾಣಬೇಕು, ಹಾಗೆ ನಿಮಗೆ ನೋಟಿಫಿಕೇಶನ್ ಇಲ್ಲ. ಯಾಕೆಂದರೆ ನಮ್ಮದು ನೋಟಿಫಿಕೇಷನ್ಗೆ ಕೆಲವು ಜನಗೆ ತಲುಪಬೇಕಿತ್ತು, ಇಷ್ಟದವರೆಗೆ ತಲುಪಿಲ್ಲ, ಜನ ಕೂಡ ಬರಲಿಲ್ಲ. ಯಾಕೆ? ಕಿವಿ ಕಾಟನ್ ಯಾವುದಮ್ಮ? ಕಿವಿ ಕಾಟನ್ ಎಂತ ರಾಮಗ? ಎಷ್ಟು ಉದ್ದ ಉಂಟು ಮಾರೆ ನಿಮ್ಮ ಹೆಸರು. ನೀವು ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ ಆಯ್ತಾ, ಒಂದ್ಸರಿಯಾಗಿ ಹೇಳಿ. ಪ್ಲೀಸ್ ಲೈಕ್ ಮಾಡಿ. ಯಾಕೆ ಯಾರು ಇಲ್ಲ? ಹೆಲೋ ಗಿರೀಶ್, ಹಾಯ್, ಲೈಕ್ ಕೊಡಿ ಆಯ್ತಾ. ಐಡಲ್ ಇರಬೇಡಿ, ಬನ್ನಿ ಆಯ್ತಾ, ಕೆಳಗೆ ಬಂದು ಮಾತಾಡಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ವಾಟ್ ಆರ್ ಯು ಡೂಯಿಂಗ್? ನಥಿಂಗ್. ಒಂದು ಲೈವ್ ಮಾಡ್ತಾ ಇದ್ದೇನೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ನಮ್ಮ ಊರು ಮ್ಯಾಂಗ್ಳೂರು ಆಯ್ತಾ, ಕರ್ನಾಟಕ. ಮ್ಯಾಂಗ್ಳೂರ್ ಸಿಟಿ. ಎಸ್. ಓ ಎನ್ನ ಮಾಮಿ ಉಗ್ಗ ಉಂಡರಿ ಮಾಮಿ, ದಾದಾ ಕಜ್ಜಿಪ್ಪು ಮಾಮಿ, ಕಜ್ಜಿಪ್ಪು ಎಂಕಿ ನಿ ಬಂಗುಡೆ ಪುಳಿ ಮುಂಚಿ. ಹಾಯ್ ವನಸುರುಲ್ಲ ನಿಕ್ದಾನೆ ನೋಟಿಫಿಕೇಶನ್ ಬರ್ಪುಜಯನ್ನ. ಲೈಟ್ ಹೌಸು ಯಾಕ್ರಿ ಜಗಳ ಯಾರು ಮಾಡಿದ್ರಿ? ಈಗ ಯಾರು ಕೂಡ ಜಗಳ ಮಾಡಿ ನಾವು ಖುಷಿಯಲ್ಲಿದ್ದೇವೆ. ಕೆಲವರು ಜಗಳ ಮಾಡ್ಬೇಕಂತಲೇ ಎಲ್ಲಿಯಾದ್ರೂ ಒಂದು ಮೂಲೆಯಲ್ಲಿ ಇರ್ತಾರೆ ಕೂತ್ಕೊಂಡು, ಸಮಯ ಸಂದರ್ಭ ನೋಡಿ ಬರ್ತಾರೆ. ಅಕ್ಕ ಬತ್ತೇರು ಸೈಡ್ ಬೋಲೆ ಮಲ್ಲೊಂದು ಬರ್ತೀನಿ ಆನೆ ಅಕ್ಕ ಬತ್ತಿ ಸೈಡ್ ಬೋಲೆಗೆ ಗಿಲ್ಲಿ ಓಟ್ ಮಾಡಿ
ಇಲ್ಲ ಇಲ್ಲ, ನಾವು ಈ ಸರ್ತಿ ಗೀತನ್ಗೆ ಓಟ್ ಮಾಡ್ತೇವೆ. ಗೀತಾ ಇದ್ದಾಳಲ್ಲ, ಗೀತಾ, ಅವಳಿಗೆ ನಾವು ಓಟ್ ಮಾಡೋದು ಆಯ್ತಾ. ನಾವು ಗಿಟ್ಟಿಗಿಲ್ಲ. ಅವನ ಮಮ್ಮಿ ಏನು ಇಂತ ಲಕಡಕ ಬಂದ್ಬಿಡಿ. ಪ್ಲೀಸ್ ಗಿಲ್ಲಿನ ಮರಿಬೇಡಿ. ಜಗಳ ಬೇರಿ ಬಲ. ವಾಟ್ ವರ್ಕಿಂಗ್ ಯು? ನೋ ವರ್ಕಿಂಗ್, ಐ ಆಮ್ ಹೌಸ್ ವೈಫ್. ಬೆರಿ ಬರ್ತೇನೆ ಸೊಬಲೇಟ್ ಬನ್ನಾಗ. ಒಂದೊಂದು ಓಟು ಸಾಕು ಗಿಲ್ಲಿಗೆ. ಹೌದಾ, ನಾನು ಅರ್ಧ ಕೊಡ್ತೇನೆ, ಅರ್ಧ ಇನ್ನೊಂದು ನೆಕ್ಸ್ಟ್ ವಾರಕ್ಕೆ ಕೊಡ್ತೇನೆ. ಓಟು ಮಾಡಿ ಗಿಲ್ಲಿಗೆ. ಲಕ 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 ಹಾಕಿ ಬಿದ್ದ ರೈಸ್ ಅವು ವಜ್ರ ತಗಡತ್ತವು, ತಗಡತ್ತು ವಜ್ರ. ಶೋಭಕ್ಕ ಗಿಲ್ಲಿಗೆ ಓಟು. ನೀವು ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಲೈಟ್ ಹೌಸ್ ಯಾರೋ ಮನೆಯಲ್ಲಿ ಲೈಟ್ ಆಗಿದ್ದಿದ್ರಿ? ಶೋಭಕ್ಕ ಓಟ್. ಗೀತಾ ಓಲ್ಲ. ಓ ಗೀತಾ ಅಲ್ಲಿ ಬರ್ಪಿರಿ, ಒಂದು 2 ಮೆಸೇಜ್ ದಪ್ಪದು ಬೋಪರಿ. ಪ್ಲಾಸ್ಟಿಕ್ ದದಿಲೆ ತಗಡ್ದ ಉರ್ಚಿ ಇದೆ. ಗಿಲ್ಲಿಗೆ ನಾನು ಓಟ್ ಹಾಕಲ್ಲ. ರಕ್ಷಿತ ಗೆದ್ದಾಯ್ತಲ್ಲ, ಗಿಲ್ಲಿ ಮತ್ತು ರಕ್ಷಿತ. ಇನ್ನು ನೆಕ್ಸ್ಟ್ ನನಗೆ ಓಟ್ ಹಾಕಿ ಆಯ್ತಾ, ನಾನು ಗೆಲ್ಲಿಕ್ಕೆ ಹೋಗ್ತೇನೆ. ಶೋಭಕ್ಕ ಎಲ್ಲೋದ್ರು? ಇದ್ದಾರೆ. ಗನ್ ಬಲ ಯಾನ್ ನಿನ್ನ ಗನ್ ನೀ ಸರ್ತಿ ಪೊಲ್ತ್ ಪಾಡಿಜಿ ಯಾನ್ ಕುಡ್ಲದ ಪಿಲಿಯೇತ್. ಗೀತಾ ಓಟ್ ಹಾಕ್ಲಿಕ್ಕೆ ಬೇಕು ಗಿಲ್ಲಿಗೆ. ಇಲ್ಲ, ಇನ್ನು ನನಗೆ ಶೋಭಕ್ಕೆ ಎಲ್ಲಿ ಊಟ ಅಂತೆ ಶೋಭಂದು. ಇದೀಗ ಮಣ್ಣಲ್ಲಿ ಊಟ ಪಾಡೆ ಊಟ ಗುಂತ ನಿನ್ನ ಇಲ್ಲಿ ಸರಿ ಮಾಡ್ಪವೆ. ನಿನ್ನ ಇಲ್ಲದ ಜಾಲ್ಡೇ ರೋಡ್ ಕೊನಪವೆ. ನಿನ್ನ ಜಾಲ್ಡೇ ನೀರ್ದ ಟ್ಯಾಂಕಿ ಕಟ್ಟವೆ. ನಿನ್ನ ಜಾಲ್ಡೇ ಸ್ವಿಮ್ಮಿಂಗ್ ಪೂಲ್ ಮಾಡ್ಪವೆ. ನಿನ್ನ ಜಾಲ್ಡೇ ಪೂರ ಬತ್ತುಂತವೆ. ಶೋಭಕ್ಕ ಈಗ ಲೈವ್ ಬರಲ್ವಾ? ಬರ್ತಾರಪ್ಪ. ಅವಳು ಯಾವಾಗ ಬರೋದು ಗೊತ್ತಾ? ದಿನಾ ನನ್ನ ಲೈವ್ ಮಿಸ್ ಮಾಡೋದೇ ಇಲ್ಲ. ಬರ್ತೀನಿ ಬಾ, ಅವ್ರು ಬರ್ತಾಳೆ. ಯಾರು ಬೇಕಾದ್ರೆ ಮಿಸ್ ಆಗ್ತಾರೆ, ಶೋಭಾ ಒಂದು ಮಿಸ್ ಆಗಲ್ಲಪ್ಪ. ನಾನು ಲೈವ್ಗೆ ಬರಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ ಹೇಳ್ತಾಳೆ ಲೈವ್ಗೆ ಅಂತ. ಶೋಭಕ್ಕಾಗೂ ನಿಮಗೂ ಕೋಪನಾ? ಅವರು ಬರ್ಲಿಲ್ವಾ ಲೈವ್ಗೆ? ಯಾಕೆ ನನಗೆ ಕೋಪ? ಅಂತ ಕೋಪ ಏನಾಗಿ ತಂಗೆ ಮಾತಾಡಿಗೆ? ಎಂತ ಕೋಪ ಇಲ್ಲಪ್ಪ. ಬಂದಿದಲ್ಲ ಶೋಭಾ. ಹಾಯ್ ವನಿತಾ, ವನಸಾಂಡೆ ಬಂಗುಡೆ ಪುಳಿ ಮುಂಚಿ. ಶೋಭಕ್ಕ ಗಿಲ್ಲಿಗೆ ಓಟ್ ಮಾಡಿ ಆಯ್ತಾ? ಶೋಭಾ ಓಟ್ ಮಾಡಿ, ಮತ್ತೆ ನಂಗೆ ಸಹ ಮಾಡಿ. ದಾದಿ ಕಾಜಿಗೂ ಮೀನು ಪುಳಿ ಮುಂಚಿ. ಮೀನು ಪುಳಿ ಮುಂಚಿ ನನಗೆ ನಿಕ್ದಾದ ವನಿತಾ ಕಜಿಪು. ಹೆಂಗದು ಫುಲ್ಲೇ ಓಟ್ ಪೂರ್ಣ ಬಂದವೆ ಬಾಯಿಗೂ ಪಾಡಿ ಆಗೀತಾ ಹಿಂಗೆ ಕೊಂಚ ಓಟು. ನಿನ್ನ ಇಲ್ಲ ಬಸ್ ಕನಪವೆ, ರಿಕ್ಷಾ ಕನಪವೆ, ಬೈಕ್ ಕನಪವೆ, ರೋಡು ಸ್ವಿಮ್ಮಿಂಗ್ ಪೂಲ್ ಮನ್ಪವೆ. ರೋಡೇ ಪೂರಲ್ಲ ಇನ್ನು ರೋಡೇ ಇಪ್ಪು. ಐಕೆ ನೈಟೇ ಮನ್ಪೆ ಟೆನ್ಷನ್ ಅಂಜೆ ಮನ್ಪಡ. ಒಂದು ಜನ ಎಗ್ ಮಸಾಲ ನಂದ ಶೋಭಾ. ದಾನ ಜನಜ್ಜಿ ಎಣ್ಣೆ ಇಲ್ಲಡೆ ಪೂರಲ ಬರ್ಪು ಚಿಕನ್ ಅಂದ. వీరు మళ్ళా జన వచ్చి ఇది దాద మళ్ళా జన అవ మళ్ళా జననే. ಊರಿಗೊಬ್ಳೆ ಪದ್ಮಾವತಿ. ಓ ಎನ್ನ ಮಾಮಿ 2 ದಿನ ದೂರ ಕೂಪಿನ ಮಾಮಿ. ಇರಿನ ಮೂಂಕು ಮಸ್ತ್ ಇದ್ದ ಉಂಡು ಮಾಮಿ ಅಂದಂದು. ಎನ್ನ ಅಮ್ಮೆರ್ನ ಪೂರ ಎಂಗಳು ಒಂಜೆಲಕ
ಎನ್ನ ಪಪ್ಪನ ಅನ್ನೆನ ಪೂರ ಬೇರೆ ಬಡಿ ಮಲ್ಪು ಮಲ್ಪು ಇದುವಾಗ ಬೇರೇನು ಬೇಕಿಲ್ಲ ಊರಿಗೆ ಒಬ್ಬ ಭಾರತಿ ಊರಿಗೊಬ್ಳೆ ಪದ್ಮಾವತಿ ಲೈವ್ ಸರಿ ತೋಜುಜಿ ಅಂದ ಶೋಭಾ ಎನ್ನ ಲೈವ್ ಸರಿ ತೋಜೊಂದಿಜ್ಜ ಸರಿ ಕನ್ನಡಕ ಬೇಡ ಸತ್ಯಪಾನ ಇನ್ನ ಮೋನ್ ಎರಡರ ತೋಜುದು ಜಾಸ್ತಿ ಆತನಾ ಬರ್ತೀನಾ ಪದ್ಮಾವತಿ ಉಜ್ಜಲ್ ಒನ್ಲಿ ಭಾರತ್ ಎಸ್ ರೇಂಜ್ ಇಜ್ಜಿ ಏರಿಗೆ ರೇಂಜ್ ಇಜ್ಜಿ ಎಂಕನಿಕ್ಕ ಈ ಶೋಭಾ ಏನ ಸರಿ ತೋಜೊಂದಿಜ್ಜ ಲೈವು ಪನಿಗೆ ಪಲ್ಲ ಬೇಗ ಪನ್ನು ದಾದಮ್ಮ ಆಡದೆ ಅದು ಮೂಲ ಬಾಡ್ರೆ ಆಡದೆ ಈರಿನ ರೇಂಜ್ ಇಜ್ಜಿ ಏನಾಗವಲ್ಲಿ ಅಂದ ಮರ್ದು ಇದೀಗ ನೆಟ್ವರ್ಕ್ ಇಜ್ಜಿ ಎಂದ ಜಸ್ಟ್ ಉಂತಲ್ಲ ಅಂಚೆನೆ